ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಮುತ್ತಾಡುತ್ತಾ ನಿನ್ನ ಭಜಿಸುವಾಸೆ ಈಶಾ ನಿನ್ನ ಕ್ಷೇತ್ರದಲ್ಲಿಂದು ಲಿಂಗದ ರೂಪದಿ ನೆಲೆಯಾದೆ ಈಶಾ ಹತ್ತೂರ ಊರನು ಕಾಯಲು. ಪ್ರಕೃತಿ ನಿಸರ್ಗದ ಮಡಿಲಿನಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮಂಗಳೂರು ಬೆಂಗಳೂರು ರಸ್ತೆಯಲ್ಲಿ ಸಿಗುವ ಅಡ್ಯಾರ್ನಲ್ಲಿ ಕಾಣಸಿಗುವ ಶ್ರೀ ಕ್ಷೇತ್ರ. ಮುದ್ದಾಡುತ್ತಾ ನಿನ್ನ ಭಜಿಸುವಾಸೆ ಈಶಾ ನಿನ್ನ ಕ್ಷೇತ್ರದಲ್ಲಿಂದು ಲಿಂಗದ ರೂಪದಿ ನೆಲೆಯಾದೆ ಈಶಾ ಹತ್ತೂರ ಊರನು ಕಾಯಲು. ಊರ ಪರವೂರ ಭಕ್ತರನ್ನು ಹೊಂದಿದ ಕ್ಷೇತ್ರ ಇದಾಗಿದೆ. 110 ವರ್ಷಗಳ ಇತಿಹಾಸ ಹೊಂದಿದ ಈ ಕ್ಷೇತ್ರ ಅತ್ತಾವರದ ಶಂಕಪ್ಪ ಪೂಂಜಾ ಅವರಿಂದ ಸ್ಥಾಪಿಸಲ್ಪಟ್ಟಿತು. ಈಶಾ ಈಶಾ ಪರಮೇಶ್ವರ ಈಶಾ ಈಶಾ ಪರಮೇಶ್ವರ ಮಹಾಲಿಂಗೇಶ್ವರ. ಕೇಳಿದ ವರವನ್ನ ಕೊಡುವ ಈಶ್ವರ ದೇವರು ಉದ್ಭವ ಲಿಂಗ ಸ್ವರೂಪದಲ್ಲಿ ನೆಲೆ ನಿಂತು ಭಕ್ತರನ್ನ ಹರಸುವ ಮಹಾಲಿಂಗೇಶ್ವರನಾಗಿದ್ದಾನೆ. ಅಡ್ಯಾರ್ ಪರಿಸರದಲ್ಲಿರುವ ಬೈದ್ಯನ್ಗುತ್ತು ಮನೆತನದವರು ಆಡಳಿತ ನಡೆಸಿರುವ ಕ್ಷೇತ್ರ ಇದು. ಶತಮಾನದ ಹಿಂದೆ ವಿಪ್ರರೋರ್ವರು ಬೈದವ್ಗುತ್ತಿನ ಮನೆಗೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಆಗಮಿಸಿ ಹಸಿವಾಗುತ್ತದೆ ಎಂದರಂತೆ. ಮೊದಲೇ ಈ ಮನೆತನದವರು ದಾನ ಧರ್ಮದಲ್ಲಿ ಊರಿನಲ್ಲಿ ಮನೆ ಮಾತಾದ ಮನೆತನ. ಆ ವಿಪ್ರರನ್ನು ಊಟ ಮಾಡಲು ಹೇಳಿದ ಆ ಮನೆತನದವರು ಆ ವ್ಯಕ್ತಿ ನಿಮ್ಮ ಮನೆಯ ಊಟ ಬೇಡ, ಬ್ರಾಹ್ಮಣರ ಮನೆ ಊಟ ಬೇಕು ಎಂದನಂತೆ. ಅದಕ್ಕೊಪ್ಪಿದ ಮನೆತನದವರು ಅದೇ ಊರಿನಲ್ಲಿ ಇದ್ದ ಒಬ್ಬ ಬ್ರಾಹ್ಮಣ ಕುಟುಂಬದ ಮನೆಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡುತ್ತೇನೆ ಅಂದಾಗ ಅದಕ್ಕೆ ಆ ವಿಪ್ರ ನನಗೆ ಊಟ ಮಾಡಲು ದೇವಸ್ಥಾನ ಬೇಕು ಅಂದ್ರಂತೆ. ಅದಕ್ಕೆ ಆ ಮನೆತನದವರು ಈ ಊರಿನಲ್ಲಿ ದೇವಸ್ಥಾನವಿಲ್ಲ ಎಂದು ಹೇಳಲು ಆ ವಿಪ್ರನು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಬರುತ್ತೇನೆ, ನೀನು ಅಲ್ಲಿ ಕಾಣುವ ಪೊದೆಯಲ್ಲಿ ಹೋಗಿ ನೋಡು ಎಂದು ಆದೇಶಿಸಿ ಹೊರಟು ಹೋದರು. ಆ ಪೊದೆಯಲ್ಲಿ ನೋಡ್ಬೇಕಾದ್ರೆ ಉದ್ಭವ ಲಿಂಗ ಗೋಚರಿಸಿತು. ಆ ಲಿಂಗವನ್ನ ನೋಡಿ ಆಶ್ಚರ್ಯಚಕಿತನಾಗಿ ಕಣ್ಣಲ್ಲಿ ಆನಂದ ಭಾಷ್ಪದಿಂದ ಊರಿನವರ ಸಹಕಾರದಿಂದ ಆ ಲಿಂಗ ಸಿಕ್ಕಿದ ಸ್ಥಳದಲ್ಲಿ
ಚಪ್ಪರವನ್ನ ಹಾಕಿಸಿದ್ರು. ಸ್ನಾನಕ್ಕೆ ಹೋದ ವ್ಯಕ್ತಿ ಮರಳಿ ಬರಲಿಲ್ಲ. ಬೈದ್ಯವ್ ಮನೆತನದ ವ್ಯಕ್ತಿ ಮನಸ್ಸಿನಲ್ಲಿ ಅಂದುಕೊಂಡಂತೆ ಊರಿನವರನ್ನ ಒಟ್ಟುಗೂಡಿಸಿ ದೇವಸ್ಥಾನ ಕಟ್ಟಿಸಿದ್ರು. ಶ್ರೀ ಕ್ಷೇತ್ರವನ್ನು ಬೆಳಗಲು ಅತ್ತಾವರದ ಶಂಕಪ್ಪ ಪೂಂಜಾರ ಕೊಡುಗೆ ಅಪಾರ. ಶ್ರೀ ಕ್ಷೇತ್ರದಲ್ಲಿ ದಿನಂಪ್ರತಿ 3 ಹೊತ್ತು ಪೂಜೆ ನಡೆಯುತ್ತದೆ. ಅಲ್ಲದೆ ಭಕ್ತರಿಂದ ಹಲವು ಪೂಜೆಯನ್ನ ಸ್ವೀಕರಿಸುವ ಶ್ರೀ ಮಹಾಲಿಂಗೇಶ್ವರ ಭಕ್ತರು ಕೇಳಿದ ವರವನ್ನ ಕೊಡುವ ದೇವರಾಗಿದ್ದಾರೆ. ಲಿಂಗದ ರೂಪದಿ ಕಾಶಿದಲ್ಲಿ ಬಂದು ಪುರನೆಲದಲ್ಲಿ ನೆಲೆಯಾದನೆ. ಲಿಂಗದ ರೂಪದಿ ಕಾಶಿದಲ್ಲಿ ಬಂದು ಪುರನೆಲದಲ್ಲಿ ನೆಲೆಯಾದನೆ. ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಹಾಬಲೇಶ್ವರ ಭಟ್ ಶ್ರೀದೇವರ ಪೂಜಾ ವಿಧಿ ವಿಧಾನಗಳನ್ನ ಈ ರೀತಿ ತಿಳಿಸುತ್ತಾರೆ. ವಾಗರ್ಥಾರಿವ ಸಂಪ್ರಪ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರು. ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಅಡ್ಯಾರ್ ಮಂಗಳೂರು. ಕ್ಷೇತ್ರ ಹಿನ್ನೆಲೆಯನ್ನು ತಿಳಿಸಿದ ಪ್ರಕಾರವಾಗಿ 110 ವರ್ಷಗಳ ಗೋಚಾರಕ್ಕೆ ಬಂದು ಆಗಿರುವಂಥದ್ದು. ಮೂಲವಾಗಿರ್ತಕ್ಕಂಥದ್ದು ಒಂದು ಯೋಗೀಶ್ವರರಿಂದ ಆರಾಧನೆ ಮಾಡಿರ್ತಕ್ಕಂಥ ಲಿಂಗಾಳು ಅಂತ ಪ್ರಶ್ನಾ ಮಾರ್ಗದಲ್ಲಿ ನಮಗೆ ಚಿಂತನೆಯನ್ನು ಕಂಡು ಬಂದಿದೆ. ತದನಂತರದಲ್ಲಿ ವಿಪ್ರರೋರ್ವರ ಮಾರ್ಗದರ್ಶನದಲ್ಲಿ ಸಂಕಲ್ಪ ಪುಂಜರ ನೇತೃತ್ವದಲ್ಲಿ ಆರಾಧನೆ ಇರತಕ್ಕಂಥ ಪ್ರಥಮತವಾಗಿ ಪ್ರಾರಂಭವಾಗಿರುವಂಥದ್ದು. ಕ್ಷೇತ್ರದಲ್ಲಿ ಮಹಾಗಣಪತಿ ದೇವರಿಗೆ ಅದೇ ರೀತಿಯಾಗಿ ಮಹಾಲಿಂಗೇಶ್ವರನಿಗೆ ನಿತ್ಯವೂ ಸಹಿತವಾಗಿ ತ್ರಿಕಾಲ ಪೂಜೆ, ಪರಿವಾರ ದೇವತೆಗಳಾಗಿ ನಾಗ ಮತ್ತು ರಕ್ತೇಶ್ವರಿಗಳು ಪ್ರತಿ ಶುಕ್ರವಾರ ರಕ್ತೇಶ್ವರಿಗೆ ವಿಶೇಷವಾದಂಥ ಮಹಾಪೂಜೆ, ನಾಗನಿಗೂ ಸಹಿತವಾಗಿ ನಾಗರ ಪಂಚಮಿಯಲ್ಲಿ ತಂಬಿಲ ಸೇವೆಗಳು ಸಮರ್ಪಣೆಯಾಗ್ತಾ ಇದೆ. ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ 5 ದಿನಗಳ ಶಿವರಾತ್ರಿಯ ರಥೋತ್ಸವ ಜಾತ್ರೆ, ಚೌತಿಯ ಪೂರ್ವದ ದಿನ ಸ್ವರ್ಣಗೌರಿಯ ಪೂಜೆ. ವಿಶೇಷವಾಗಿ ಈ ಪ್ರಸಕ್ತವಾದಂಥ ಭಾಗದಲ್ಲಿ ಆ ಸ್ವರ್ಣಗೌರಿ ಪೂಜೆ ಇರತಕ್ಕಂಥ ನಮ್ಮ ಅಡ್ಯಾರ್ ಮಹಾಲಿಂಗೇಶ್ವರದಲ್ಲಿ ನಡೆಯತಕ್ಕಂಥದ್ದು. ಮರುದಿವಸ ಮಹಾಗಣಪತಿ ದೇವರಿಗೆ ಚತುರ್ಥಿಯ ಉದ್ದೇಶವಾಗಿ ಗಣಹೋಮಾದಿಗಳು ಕೈಂಕರ್ಯಗಳು ವಾರ್ಷಿಕವಾಗಿ ನಡೀತಕ್ಕಂಥದ್ದು. ಅದೇ ರೀತಿಯಾಗಿ ಕಳೆದ 1-2 ವರ್ಷಗಳಿಂದಾಗಿ ನವರಾತ್ರಿಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿದೆ. ಪ್ರತಿ ದಿವಸ ಭಕ್ತರಿಗೆ ಪ್ರತ್ಯೇಕವಾದಂಥ ದುರ್ಗಾ ನಮಸ್ಕಾರ, ಕೊನೆಯಲ್ಲಿ ಹಿಂದಿನ ವರ್ಷ ದುರ್ಗಾ ಹೋಮ ಮಾಡ್ತಕ್ಕಂಥದ್ದು ವಿಜಯದಶಮಿ ದಿವಸ ನಡೆದಿದೆ. ಈ ವರ್ಷವೂ ಸಹಿತವಾಗಿ 9 ದಿನಗಳ ಕಾಲ ದುರ್ಗಾ ನಮಸ್ಕಾರ, ಅದೇ ರೀತಿಯಾಗಿ ಕೊನೆಯಲ್ಲಿ ಚಂಡಿಕಾ ಹೋಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ, ಆ ಒಂದು ಭಗವಂತನ ಅನುಗ್ರಹ ಇದ್ದರೆ ಮಾಡುವಂಥ ಒಂದು ಸಂಕಲ್ಪ ಅಳತಕ್ಕಂಥದ್ದುಂಟು. ಅದೇ ರೀತಿಯಾಗಿ ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಸತ್ಯನಾರಾಯಣವರ ಪೂಜೆ ಸಾಮೂಹಿಕವಾಗಿ, ಸಂಕಷ್ಟಿ ದಿವಸ ಮಹಾಗಣಪತಿ ದೇವರಿಗೆ ಸಾಮೂಹಿಕವಾಗಿರ್ತಕ್ಕಂಥ ಮಹಾಗಣಪತಿಯ ಹವನ, ಪ್ರಥಮ ಶನಿವಾರ ಶನೀಶ್ವರ ದೇವರ ಮಹಾಪೂಜೆ, ಇವೆಲ್ಲವೂ ಸಹಿತವಾಗಿ ಪ್ರತಿ ತಿಂಗಳವಾಗಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಪರವೂರಿನ ಎಲ್ಲ ರೀತಿಯಾದಂಥ ಈ ಗುತ್ತಿನ ಗ್ರಾಮಸ್ಥರು ಸಹಿತವಾಗಿ ದೇವಸ್ಥಾನಕ್ಕೆ ಭಕ್ತಿ ಶ್ರದ್ಧೆಗಳಿಂದ ನಡೆದುಕೊಂಡು ಬಂದ ವಾಡಿಕೆ. ಇಲ್ಲಿ ಭಗವಂತನಿಗೆ ಬೇಕಾಗಿರುವಂಥದ್ದು ಹೆಚ್ಚಿನದಾಗಿ ಬರತಕ್ಕಂಥ ಅಭಿಷೇಕ ಪ್ರಿಯ ಹರಹ ಅಂತ ಹೇಳಿದ್ದಾರೆ ಅಲ್ವಾ. ಯಾವೆಲ್ಲ ಪ್ರತಿಯೊಂದು ದೇವರಿಗೂ ಅದರದೇ ಆದಂಥ ಒಂದು ವಿಶೇಷತೆ ಉಂಟು. ಗಣಪತಿಗೆ ನೈವೇದ್ಯ ಪ್ರಿಯ ಅಂತ ಹೇಳಿದ್ರು, ವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತ ಹೇಳಿದ್ರು, ಅದೇ ರೀತಿಯಾಗಿ ಈಶ್ವರನಿಗೆ ಅಭಿಷೇಕ ಪ್ರಿಯ ಅಂತ ಹೇಳಿದ್ರು, ದುರ್ಗೆ ಸ್ತುತಿ ಪ್ರಿಯ ಅಂತ ಹೇಳಿದ್ರು, ಅದು ಗುರುವಿಗೆ ಸೇವಾ ಪ್ರಿಯ ಅಂತ ಹೇಳಿದ್ರು. ಇವೆಲ್ಲವೂ ಸಹಿತವಾಗಿ ಆ ಶಕ್ತಿಗಳಿಗೆ ಆ ರೀತಿ ನಡೆದರೆ ಅಭಿಷೇಕ ರುದ್ರಾಭಿಷೇಕ ಹೇಳ್ತಕ್ಕಂಥದ್ದು ವಿಶೇಷವಾದ ಸೇವೆ. ಇಲ್ಲಿ ಶತರುದ್ರಾಭಿಷೇಕ, ಏಕಾಶಾದ ರುದ್ರಾಭಿಷೇಕಗಳು ಹಲವಾರು ರೀತಿಯಾಗಿ ಇನ್ನೂ ಸಹಿತವಾಗಿ ನಿರಂತರವಾಗಿ ನಡೀತಾ ಇದೆ ಎಷ್ಟೋ ಕಾಲದಿಂದಾಗಿ. ಅದರ ಜೊತೆಯಲ್ಲಿ ಪರಿವಾರ ಸಹಿತವಾಗಿ ಕೊಡ್ತಕ್ಕಂಥ ರಂಗಪೂಜೆ, ಇದೂ ಸಹಿತವಾಗಿ ವಿಶೇಷವಾದಂಥ ಪೂಜೆಗಳಲ್ಲಿ ಒಂದು. ಇಲ್ಲಿ ಭಕ್ತರ ಯಾವುದೇ ರೀತಿಯಾದಂಥ ಇಷ್ಟಾರ್ಥಗಳ ಈಡೇರಿಕೆಯ ಉದ್ದೇಶವಾಗಿ ಕ್ಷೇತ್ರದಲ್ಲಿ ಆ 1-2 ಸೇವೆಗಳನ್ನು ನಿರಂತರವಾಗಿ ಹೇಳ್ತಾ ಇರುವಂಥದ್ದು ಕ್ರಮವಾಗಿದೆ. ಅದನ್ನು ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರಗಳಿಗೆ ಬೇಕಾಗಿರ್ತಕ್ಕಂಥ ಪರಿಹಾರ ಪ್ರಶ್ನಾ ಮಾರ್ಗ, ಅದೇ ರೀತಿಯಾಗಿ ಜಾತಕ ಚಿಂತನೆಗಳು ಸಹಿತವಾಗಿ ಕ್ಷೇತ್ರದಲ್ಲಿ ನಡೆಯುತ್ತೆ. ಅದರಲ್ಲಿ ಬಂದಿರುವಂಥ ಪ್ರಾಯಶ್ಚಿತ್ತಾದಿಯಾಗಿ ಬರುವಂಥ ಎಲ್ಲ ರೀತಿಯಾದಂಥ ದೇವತಾ ವೈದಿಕ ವಿಧಾನಗಳು ಸಹಿತವಾಗಿ ಶಾಸ್ತ್ರೋಕ್ತವಾಗಿ ನಡೆಸಿಕೊಡ್ತೇವೆ. ಎಲ್ಲ ರೀತಿಯಾದಂಥ ಸಂಧಿಶಾಂತಿಗಳು, ಮೃತ್ಯುಂಜಯ ಶಮನ, ಅದೇ ರೀತಿಯಾಗಿ ಸರ್ಪ ಸಂಸ್ಕಾರ, ಆಶ್ಲೇಷಾದಿ ಬಲಿಗಳು, ಸ್ವಯಂವರ ಪಾರ್ವತಿ, ಶೀಘ್ರವಾದಂಥ ಮದುವೆಗೆ ಮಾಡ್ತಕ್ಕಂಥ ವಿಶೇಷವಾದಂಥ ಹೋಮಗಳಲ್ಲಿ ಸ್ವಯಂವರ ಪಾರ್ವತಿ ಹೋಮ ಮಾಡ್ತಕ್ಕಂಥದ್ದನ್ನು ಇಲ್ಲಿ ಮಾಡ್ತೇವೆ. ಕ್ಷೇತ್ರದಲ್ಲಿ ಅತ್ಯಂತ ಶೀಘ್ರವಾಗಿ ವೈವಾಹಿಕವಾದಂಥ ಯಾವುದೇ ಪ್ರತಿಬಂಧಕತೆ ಇದ್ದರೂ ನಿವಾರಣೆಯಾಗಿ ಆ ಕಂಕಣ ಭಾಗ್ಯ ಹೇಳುವಂಥದ್ದು ಬರುವಂಥದ್ದಕ್ಕೆ ಸ್ವಯಂವರ ಪಾರ್ವತಿಯ
ಹವನವನ್ನು ಸಹಿತವಾಗಿ ಶಾಸ್ತ್ರೋಕ್ತವಾಗಿ ನಡೆಸಿಕೊಡ್ತೆ. ಭವಿಷ್ಯತ್ ಕಾಲದಲ್ಲಿ ಹೇಳಿದ ಪ್ರಕಾರವಾಗಿ ಜೀರ್ಣೋದ್ಧಾರ ಆಗ್ತಕ್ಕಂಥ ಅತಿ ಶೀಘ್ರವಾಗಿ ಭಕ್ತರ ಒಂದು ಸಹಾಯದಿಂದ ಊರ ಪರವೂರ ಅದೇ ರೀತಿಯಾಗಿ 10 ಗುಪ್ತರ ಸಮಸ್ತರ ಸಹಾಯದಿಂದಾಗಿ ಬರುವ ವರ್ಷದಲ್ಲಿ ಒಂದು ಜೀರ್ಣೋದ್ಧಾರವನ್ನು ಮಾಡಿ ಪುನರ್ ಪ್ರತಿಷ್ಠೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಶೆ ಉಂಟು. ದೇವರ ಅನುಗ್ರಹತೆ ಪುರುಷನ ಪ್ರಯತ್ನ ಆಗ್ತಕ್ಕಂಥದ್ದಿದ್ದರೆ ಅತಿ ಶೀಘ್ರವಾಗಿ ಆಗತ್ತೆ ಹೇಳುವಂಥದ್ದು ನಮಗೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶುಭಂ ಭೂಯಾತ್. ಗಜರಾಜನು ಬಂದು ಸೆಳೆಯಲು ನಿನ್ನನು ಅಚಲ ನದಿಯ ಸ್ವಾಮಿ ಪರಮೇಶ್ವರ. ಗಜರಾಜನು ಬಂದು ಸೆಳೆಯಲು ನಿನ್ನನು ಅಚಲ ನದಿಯ ಸ್ವಾಮಿ ಪರಮೇಶ್ವರ. ಮುತ್ತನು ಕೆರೆಯಲ್ಲಿ ಬೆಳೆಸಿದ ದೇಶ ವಿದೇಶಗಳಲ್ಲಿ ಹಲವು ಭಕ್ತರನ್ನ ಹೊಂದಿರುವ ಕ್ಷೇತ್ರ ಇದಾಗಿದೆ. ಶ್ರೀ ಕ್ಷೇತ್ರದಲ್ಲಿ ರಕ್ತೇಶ್ವರಿ ನಾಗನ ಗುಡಿಯನ್ನ ಕಾಣಬಹುದಾಗಿದೆ. ದೇವಸ್ಥಾನದ ಒಳಗಿನ ಸುತ್ತಿನಲ್ಲಿ ಗಣಪತಿ ಗುಡಿ, ಗರ್ಭಗುಡಿಯಲ್ಲಿ ಶ್ರೀ ಮಹಾಲಿಂಗೇಶ್ವರನ ಉದ್ಭವ ಲಿಂಗವನ್ನ ನೋಡಬಹುದಾಗಿದೆ. ಮಹಾಲಿಂಗೇಶ್ವರನೇ ಗರ್ಭಗುಡಿಯ ಸುತ್ತಲೂ ದೀಪದ ವ್ಯವಸ್ಥೆಯನ್ನ ಕಾಣಬಹುದು. ಬೇಡಿ ಬಂದ ಹಲವು ಭಕ್ತರಿಗೆ ಸಂತಾನ ಭಾಗ್ಯ ಕರುಣಿಸಿದ ಶ್ರೀದೇವರಾಗಿದ್ದಾರೆ. ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಲಿಂಗದ ರೂಪದಿ ಕಾಶಿದಲ್ಲಿ ಬಂದು ಪುತ್ತೂರ ನೆಲದಲ್ಲಿ ನೆಲೆಯಾದನೆ. ಲಿಂಗದ ರೂಪದಿ ಶ್ರೀ ಕ್ಷೇತ್ರದ ಆಡಳಿತ ಮುಖ್ಯಸ್ಥೆಯಾದ ಜಯಲಕ್ಷ್ಮಿ ಅವರು ಹೇಳುವುದು ಹೀಗೆ. ಮೃತ್ಯುಂಜಯ ರುದ್ರ ನೀಲಕಂಠ ಶಂಭವಿ ಅಮೃತೇಶ ಶರ್ವಾಯ ಮಹಾಲಿಂಗೇಶ್ವರ ಎನ್ನುವ ಕ್ಷೇತ್ರ ಇತಿಹಾಸ ಅಂದರೆ ಸಾಧಾರಣ ಒಂದು 110 ವರ್ಷಗಳ ಹಿಂದಿನ ಇತಿಹಾಸ ಕ್ಷೇತ್ರಕ್ಕುಂಟು. ವಿಶೇಷವಾಗಿ ಕ್ಷೇತ್ರದ ಸ್ಥಾಪನೆ ಆಗುವಾಗ ನಮ್ಮ ತಾತ ಅಂದರೆ ಅತ್ತಾವರ ಸಂಕಪೂಂಜರು ಅವರು ಕಟ್ಟಿಸಿದಂಥ ದೇವಸ್ಥಾನ ಇದು. ಅವರು ನಿರ್ಮಿತವಾದ್ದು ಇಚ್ಛೆ ಒಂದು, ಆದರೆ ಮಾಡಿದ್ದು ಕಟ್ಟಿಸಿದವರು. ಆವಾಗ ಒಬ್ಬ ವಿಪ್ರರವರು ತುಂಬ ಆಗಿನ ಕಾಲದಲ್ಲಿ ಅವರು ಬೈದೇವಗುತ್ತಿನ ಮನೆಯಲ್ಲಿ ನಮ್ಮ ಯಜಮಾನಿಕೆಯನ್ನು ಮಾಡ್ತಿದ್ದಂಥ ಸಮಯದಲ್ಲಿ ವಿಪ್ರರವರು ಬಂದು ಮಧ್ಯಾಹ್ನದ ಹೊತ್ತಿಗೆ ಬಂದು ನನಗೆ ಹಸಿವಾಗ್ತದೆ, ಏನಾದರೂ ಊಟಕ್ಕೆ ಸಿಗ್ಬೋದಾ ಅಂತ ಕೇಳಿದ್ರಂತೆ. ದಾನ ಧರ್ಮಗಳನ್ನು ಮಾಡಿ ಒಳ್ಳೆ ಹೆಸರಾಂತ ವ್ಯಕ್ತಿಯವರು. ಅವರಿಗೆ ಆಯ್ತಂತ ಮಧ್ಯಾಹ್ನದ ಹೊತ್ತಿಗೆ ಬಂದ ಊಟ ಇಲ್ಲ ಅಂತ ಹೇಳಿದೆ. ಅದು ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡೋದಿಲ್ಲ, ನನಗೆ ಬ್ರಾಹ್ಮಣರ ಮನೆ ಬೇಕು ಅಂತ ಹೇಳಿದಂತೆ. ಅದಕ್ಕೆ ಬ್ರಾಹ್ಮಣರ ಮನೆ ಆಲ್ರೆಡಿ ಇತ್ತಂತೆ ಇಲ್ಲಿ. ಆಗ ಬ್ರಾಹ್ಮಣರ ಮನೆಯಲ್ಲಿ ಹೋಗಿ ಊಟ ಕೇಳ್ತೇನೆ ಅಂದರೆ ಅದು ಮಾತ್ರ ಸಾಲದು, ನನಗೆ ದೇವಸ್ಥಾನ ಬೇಕು ಅಂತ ಹೇಳಿದಂತೆ. ದೇವಸ್ಥಾನ ಈ ಗ್ರಾಮದಲ್ಲಿ ಇಲ್ಲ ಅಂತ ಹೇಳಿದಂತೆ. ಆವಾಗ ನಾನು ನೇತ್ರಾವತಿ ಸ್ನಾನ ಮಾಡಿ ಬರ್ತೇನೆ, ನೀನು ಹೋಗಿ ಅಲ್ಲಿ ಪೊದೆಯಲ್ಲಿ ಏನಾದ್ರು ಸಿಗ್ತದಂತ ನೋಡು ಅಂತ ಹೇಳಿದಂತೆ. ಅದೊಂದು ಇವರೇನು ಎಣಿಸ್ತು, ಅದು ಒಂದು ಹಿರಿಯರಲ್ವ, ಒಂದು ಸ್ವಲ್ಪ ಒಳ್ಳೆಯ ಸಾತ್ವಿಕ ಸ್ವಭಾವದವರು. ಸೀದಾ ಬಂದರು, ಬ್ರಾಹ್ಮಣ ಸ್ನಾನ ಮಾಡಲಿಕ್ಕೆ ಅಂತ ಹೋದರು. ಬಂದಾಗ ಪೊದೆ ಮೇಲೆ ಇಲ್ಲಿ ದಿಣ್ಣೆ ಮೇಲೆ ನೇತ್ರಾವತಿ ಎಡಪಾರ್ಶ್ವದಲ್ಲಿದ್ದು ದಿಣ್ಣೆ ಮೇಲೆ ಬಂದು ನೋಡುವಾಗ ಒಂದು ಉದ್ಭವ ಲಿಂಗ ಆಲ್ರೆಡಿ ಅಲ್ಲಿ ಒಂದು ಉದ್ಭವ ಆಗಿತ್ತಂತೆ. ಅವರಿಗೆ ಆಶ್ಚರ್ಯ ಆಯಿತು, ಕಣ್ಣ ನೀರು ಬಂತಂತೆ. ಇದು ನೋಡುವಾಗ ಇದೆಂಥ ವಿಶೇಷ ಮಹಿಮೆ ಅಂತ. ಮತ್ತೆ ನೋಡಿ ಆಗಲೇ ಒಂದು ಚಪ್ಪರ ಹಾಕಿಸ್ತದಂತೆ, ಆಗಲೇ ಕ್ಲೀನ್ ಮಾಡಿಸೋದನ್ನು ಚಪ್ಪರ ಹಾಕಿ. ಈ ಹೋದ ವ್ಯಕ್ತಿ ಮಾತ್ರ ಮರಳಿ ಬರಲಿಲ್ಲ, ಊಟಕ್ಕೆ ಅಂತ ಬರ್ತೇನೆ ಅಂತ ಹೇಳಿದ ವಿಪ್ರರು ಮತ್ತೆ ಬರಲಿಲ್ಲ ಅಂತೆ ಮರಳಿ.
ಆವಾಗ ಚಪ್ಪರ ಎಲ್ಲ ಹಾಕಿಸಿ ಅದನ್ನು ಒಂದು ಸ್ವಚ್ಛ ಮಾಡಿಸಿ ಇಟ್ಟಂತೆ. ಮತ್ತೆ ದೇವಸ್ಥಾನ ಕಟ್ಟುವುದನ್ನು ತನ್ನ ಮನಸ್ಸಿನಲ್ಲಿ ತಾನು ನಿರ್ಣಯಿಸ್ಕೊಂಡ್ರು. ಆ ಪ್ರಕಾರವೇ ದೇವಸ್ಥಾನ ಊರಿನವರನ್ನೆಲ್ಲ ಸೇರಿಸಿ ಅವರೇ ಸ್ವತಃ ನಿಂತು ಸ್ವತಃ ಅವರ ಇದರಲ್ಲಿ ಒಂದು ಮುತುವರ್ಜಿಯಿಂದ ಒಂದು ದೇವಸ್ಥಾನ ಕೂಡ ಕಟ್ಟಿಸಿದ್ರು. ಕೆರೆಯನ್ನು ಕೂಡ ಕೆಳಗೆ ಈ ಮೆಟ್ಲು ಹತ್ತುವಾಗ ನಾವು ಕೆಳಗೆ ಕೆರೆ ಉಂಟು, ಮುಂಚೆ ಇತ್ತು, ಈಗಿಲ್ಲ. ಆ ಕೆರೆಯನ್ನು ಕೂಡ ನಿರ್ಮಿಸಿ ಅದಕ್ಕೆ 5 ದಿವಸದ ಉತ್ಸವ ಸ್ವಾಮಿಗೆ ಮಹಾಲಿಂಗೇಶ್ವರನಿಗೆ 5 ದಿವಸ ತ್ರಿಕಾಲ ಪೂಜೆ, 5 ದಿವಸ ಶಿವರಾತ್ರಿಯಿಂದ ಮಹಾಶಿವರಾತ್ರಿಯಿಂದ 5 ದಿವಸ ಉತ್ಸವವನ್ನು ಮಾಡಿ ತ್ರಿಕಾಲ ಪೂಜೆಯನ್ನು ಮಾಡಿ ಬ್ರಾಹ್ಮಣರ ಮನೆಗೆ ಬ್ರಾಹ್ಮಣನೆಲ್ಲ ಏರ್ಪಡಿಸೋದಕ್ಕೆ ಎಲ್ಲ ಆಗುವವುಗಳನ್ನೆಲ್ಲ ಮಾಡಿದಂಥ ವಿಶೇಷ ವ್ಯಕ್ತಿ ಅವರು 10,000 ಸಂಕಪೂಂಜರು. ಅದೇ ಪ್ರಕಾರ ಮತ್ತು 5 ದಿವಸಗಳ ಜಾತ್ರೆ ಆದಮೇಲೆ ಈಗಿನ ಹೇಳಬೇಕು. ಈಗಿನ ಹೇಳೋದಂದರೆ ಈಗ ವಿಶೇಷವಾಗಿ ತ್ರಿಕಾಲ ಪೂಜೆ ನಡೆಯೋದಲ್ಲದೆ ವಿಶೇಷ ಪೂಜೆಗಳು ಕೂಡ ಕ್ಷೇತ್ರದಲ್ಲಿ ನಡೀತಾ ಇದೆ. ಮೃತ್ಯುಂಜಯ ಹೋಮ, ಏಕಾದಶಿ ರುದ್ರ, ಶತರುದ್ರಾಭಿಷೇಕ, ಆಮೇಲೆ ಧನುರ್ಮಾಸದಲ್ಲಿ ವಿಶೇಷ ಪೂಜೆ, ಆಮೇಲೆ ಸೋಮವಾರ ರುದ್ರಾಭಿಷೇಕಗಳು ವಿಶೇಷ, ಲಕ್ಷ ಬಿಲ್ವಾರ್ಚನೆ, ದುರ್ಗಾ ನಮಸ್ಕಾರ ಪೂಜೆ, ಗೌರಿ ಪೂಜೆ, ಚೌತಿಯಂದು ವಿಶೇಷ ಪೂಜೆಗಳೆಲ್ಲ ತುಂಬ ರೀತಿಯಲ್ಲಿ ನಡೆಯುತ್ತಾ ಉಂಟು. ಕ್ಷೇತ್ರದ ಮಹಾಲಿಂಗೇಶ್ವರ ಮಹಿಮೆ ಅಪಾರವಾದ್ದು. ಏನು ನಾವು ಶ್ರದ್ಧೆ ಭಕ್ತಿಯಿಂದ ನಮ್ಮ ಸಮರ್ಪಣಾ ಭಾವದಿಂದ ಏನು ಬಂದು ಆ ಪರಮಾತ್ಮನಲ್ಲಿ ಬೇಡ್ತೇವೋ ಅದೆಲ್ಲವನ್ನು ಈಡೇರಿಸ್ಕೊಡುವಂಥ ಒಂದು ದೊಡ್ಡ ಶಕ್ತಿ ಆ ಮಹಾಲಿಂಗೇಶ್ವರನಲ್ಲಿ ಇದೆ, ಈಗಲೂ ಇದೆ. ಅದನ್ನು ಪಾಲಿಸ್ಕೊಂಡು ಬರ್ತಾರೆ. ನೆರೆಕರೆಯವರು ನೆರೆ ಗ್ರಾಮದವ್ರು ಮಾತಾಡೋದು. ನಮ್ಮ ಗ್ರಾಮದ ಎಲ್ಲ ಭಕ್ತರು ಏನನ್ನು ಕೇಳಿದರೂ ಕೊಡುವಂಥ ಮೊನ್ನೆ ಪ್ರಶ್ನೆಯಲ್ಲಿ ಕೂಡ ಕಂಡತದೆ. ಇಷ್ಟೊಂದು ಸೌಮ್ಯ ರೂಪದಲ್ಲಿ ನಿಂತ ಮಹಾಲಿಂಗೇಶ್ವರ ಎಲ್ಲೂ ಇಲ್ಲ ಅಂತ. ಅಷ್ಟು ಒಂದು ಸೌಮ್ಯ ರೂಪದಲ್ಲಿ ಇದ್ದಾನೆ ಮಹಾಲಿಂಗೇಶ್ವರ. ಯಾವ ರುದ್ರಕೋಪವನ್ನು ತೋರಿಸಿದ ನಮ್ಮಲ್ಲಿ ನಾವು ಬೇಡಿದನೆಲ್ಲ ಕೊಡುವಂಥದ್ದು. ಹೊರಗು ವೈದ್ಯನಾಗಿ, ಭಕ್ತವತ್ಸನಾಗಿ, ಭಕ್ತರ ಅಧೀನನಾಗಿ ನಮ್ಮೊಟ್ಟಿಗೆ ಇದ್ದಾನೆ ಪರಮಾತ್ಮ. ಅದು ಒಂದು ಖಂಡಿತ ಸಂಗತಿ. ಯಾಕಂದರೆ ಅದು ನಿಜವಾದ ಅಂಶ. ಶಾರದಾ ಜ್ಯುವೆಲ್ಲರ್ಸ್ ಅಂತಿದ್ರು, ಅವರಿಗೆ ಮಕ್ಕಳಿರದೆ ತುಂಬ ವರ್ಷ ತನಕ ಮದುವೆಯಾಗಿ ಮಕ್ಕಳಾಗಲಿಲ್ಲ. ಆಗ ರಮೇಶ್ ಆಚಾರ್ಯ ಅವರೇನು ಏನು ಮಾಡಿದ್ರು, ಮಹಾಲಿಂಗೇಶ್ವರ ಬೇಡಿಕೊಂಡ್ರು. ಒಂದು 10, 15, 12 ವರ್ಷದ ಮೇಲೆ ಮಕ್ಕಳಾಗಿ ಅದೇ ಮಗು ಈಗ ಈ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾರೆ. ಬೆಂಗಳೂರಿನಿಂದ ಬಂದು ತಾವು ಸ್ವತಃ ಸೇವೆಯನ್ನು ಕೊಡ್ತಾ ಇದ್ದಾರೆ. ವಸಂತ ಮಂಟಪ ಕೂಡ ಅವರೇ ಕಟ್ಟಿಸಿದವರ ಹೆಸರಿನಲ್ಲಿ. ಅದೊಂದು ವಿಶೇಷ ಮತ್ತು ಏನು ಮಾಂಗಲ್ಯ ಭಾಗ್ಯ ಪ್ರದಾಯಕನಾಗಿ, ಭವರೋಗ ವೈದ್ಯನಾಗಿ ಎಷ್ಟೆಲ್ಲ ಏನೆಲ್ಲ ಮಾಡ್ತಾನೆ ಅಂತ ಅವನಿಗೆ ಗೊತ್ತು. ನಾವೇನೇನು ಬೇಡಿದ್ದೇವೋ ಅದೆಲ್ಲ ಮಾಡ್ತಾ ಕೊಡ್ತಾನೆ. ಅದೇ ಸಂಘ ಸಂಸ್ಥೆಗಳು ಹಲವಾರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿವೆ. ಅಭ್ಯುದಯ ಮಹಿಳಾ ಮಂಡಲ ಅಂತ ಒಂದು ನಮ್ಮದೇ, ಆದಮೇಲೆ ಮಹಾಲಿಂಗೇಶ್ವರ ದಯಾ ಫ್ರೆಂಡ್ ಸರ್ಕಲ್, ಆಮೇಲೆ ಅಡ್ಯಾರು ಗುತ್ತಿನ ಫ್ಯಾಮಿಲಿಯವರು ಕೆಲವು ಶಿವಶಕ್ತಿಯಿಂದ ಮಾಡಿದರೆ ಭಜನಾ ಭಜನಾ ತಂಡಗಳು, ಮಹಾಲಿಂಗೇಶ್ವರ ಮಾರ್ಕಂಡೆ ಚಿನ್ನಶಕ್ತಿ ಮತ್ತು ಯುವಶಕ್ತಿಯನ್ನು ಸ್ಥಾಪನೆ ಮಾಡಿದ ನಾವೇ ಎಲ್ಲ ಅವನ ಇಚ್ಛೆಯಂತೆ ನಡೆದು. ಅದು ಸೋಮವಾರ ವಿಶೇಷ ಭಜನೆ 24 ವರ್ಷದಿಂದ ಸತತವಾಗಿ ಗೋಧೂಳಿ ಸಮಯದಲ್ಲಿ ಭಜನೆ ನಡೀತಾ ಉಂಟು. ಭಜನೆಯಿಂದ ಪರಮಾತ್ಮನನ್ನು ಕ್ಷಿಪ್ರಗೊಳಿಸ್ಕೊಳ್ಬಹುದು ಅಂತ ಹಿರಿಯರ ಮಾತು. ಅದೇ ಪ್ರಕಾರ ಭಜನೆಯನ್ನು ಕೂಡ ಮಾಡ್ತಾಯಿದ್ದೇವೆ. ಅದೇ ಪ್ರಕಾರ ಧನುರ್ಮಾಸ ವಿಶೇಷ ಪೂಜೆ. ಲೈಟ್ ಇಲ್ಲದಿರುವಾಗಂತ ಆ ದಾರಿಯಲ್ಲಿ ಹೋಗೋರೆಲ್ಲ ಹೆಣ್ಮಕ್ಳೆಲ್ಲ ತಲೆಗೆ ಸ್ನಾನ ಮಾಡಿ ಬರುವಾಗ ಆ ನೀರು ಇಳಿತಾ ಉಂಟು. ಧನುರ್ಮಾಸದಲ್ಲಿ ಪೂಜೆ ನೋಡಿ ಭಾಳ ವಿಶೇಷ ಪೂಜೆ ಅದು. ಆವಾಗ ನಾನು ಅಭಿಷೇಕ ನಿನಗೆ ಇದೆ. ಆ ಹೆಣ್ಮಕ್ಳು ಲೈಟ್ ಇಲ್ಲದೆ ಬರ್ತಾರೆ, ಇಲ್ಲಿ ಕೊಡಕಲ್ಲ ಪಡಿಲಿಂದ ಬರ್ತಾರೆ ಇಲ್ಲಿಗೆ. ಆಗ ನನಗೆ ಆಗೋದು ಮನಸ್ಸಿನಲ್ಲಿ, ನಿನಗೆ ಇದೇ ಒಂದು ಅಭಿಷೇಕ ಅಂತ. ಅದು ಎಣಿಸುವಾಗ ಒಂದು ಮೈನರ್. ಅದೇ ಚಿನ್ನಶಕ್ತಿ ಮಕ್ಕಳು ಕೂಡ ಮಾರ್ಕಂಡೆ ಚಿನ್ನಶಕ್ತಿ ಅಂತ ಹೆಸರಿಟ್ಟದ್ದು ಕಾರಣವೇ ಇದೆ. ಯಾಕಂದರೆ ಮಾರ್ಕಂಡೇನಿಗೆ ಒಲಿದ ಪರಶಿವನು ನಮ್ಮ ಮಕ್ಕಳಿಗೂ ಚಿರಂಜೀವಿ ಆಗಲಿಂದ ಹರಿಸಲಿ ಅಂತ ಒಂದೇ ಏಕೈಕ ನೈತಿಕ. ಬೇರೆ ವಿಷಯಗಳು ತುಂಬ ಉಂಟು ಅದರಲ್ಲಿ. ಅದೇ ಮುಖ್ಯ ಅಂಶ ಅದು. ಅವ್ರಿಗೆ ಹೆಸರಿಲ್ಲ ಒಂದು ಕಾರಣ. ಅದೇ ಅಭ್ಯುದಯ ಮಹಿಳಾ ಮಂಡಲ. ನಿರಂತರ ಅನ್ನದಾನ ಇರಲಿಲ್ಲ ಈ ದೇವಸ್ಥಾನದಲ್ಲಿ ಮುಂಚೆ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮ ಮಾಡುವಾಗ ಮಹಿಳಾ ಮಂಡಲದವರು ಅನ್ನದಾನ ಇಲ್ಲ. ಅಮ್ಮ ಹೇಳಿದ್ರು ನಮ್ಮ ಹತ್ರ, ಮಹಿಳಾ ಮಂಡಲ ಎಲ್ಲ ಹೆಂಗಸರೆಲ್ಲ ಒಟ್ಟಿಗೆ ಒಂದು 50 ಮಂದಿ ಹೆಂಗಸರು ಕೂಡಿದಾಗ ಒಂದು ಅಮ್ಮ ಹೇಳಿದ್ದು, ಈ ಅನ್ನದಾನ ಮಾಡಬೇಕಲ್ಲ, ಮಾಡೋದಿಲ್ವ ಅಂತ. ಆಗ ಇವತ್ತಿಗೆ 38 ವರ್ಷ ಆಯಿತು. 38 ವರ್ಷದಿಂದ ಅನ್ನದಾನ ಸತತ ಕ್ಷೇತ್ರ ನಿರಂತರ 5 ದಿವಸ ನಿರಂತರ ನಡೆಯುತ್ತಾ ಉಂಟು. ಇದು ಅವರ ಒಂದು ಆಶೀರ್ವಚನ ಹಾಗೂ ಸೂತ್ರಧಾರಿಯಾದ ಪರಮಾತ್ಮನ ಪ್ರೇರಣೆ, ಪಾತ್ರಧಾರಿಗಾಗಿ ನಾವು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಲ್ಲೊಬ್ಬರಾದ ಸಮೀರ್ ಹೆಗ್ಡೆ ಹೇಳುವುದು ಹೀಗೆ. ಈ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಒಂಜಿ ಪ್ರಶ್ನೆ ಚಿಂತನೆ ಪೂರ ಮಲ್ತದ್ದು ನಮ್ಮ ಪಿದಡೊಂದುಲ್ಲ. ಸಾಧಾರಣ ಒಂಜಿ 3-4 ಕೋಟಿ ರೂಪಾಯಿ ಎಸ್ಟಿಮೇಷನ್ದ ಒಂಜಿ ಜೀರ್ಣೋದ್ಧಾರದ ಪ್ಲ್ಯಾನ್ ಉಂಟು. ಅವು 2023-24 ಒಂದೇಟು ನಮ್ಮ ಪೂರ ಆಯ್ತಾ ರೂಪುರೇಷ ಪೂರ ರೆಡಿ ಮಲ್ತದ ತಯಾರು ಮಲ್ತದೆ.
2024 ಆಯ್ನ ಪೂರ್ಣ ಮಲ್ತದ್ದು ಬ್ರಹ್ಮಕಲಶ ಮಲ್ಪುಡು ಪಂಪನಂಚಿನ ಚಿಂತನೆ ಎಲ್ಲ ಉಂಟು. ಊರ್ದ ಪರ ಊರ್ದ ಭಕ್ತಾದಿಲು ಅಂಜನೆ ಎಂಕಲ ಕುಟುಂಬಸ್ಥರು ಅಂಜನೆ 10 ಗುತ್ತದಾಕಲು ಮಾತ್ರ ಸೇರಿದು ಜೀರ್ಣೋದ್ಧಾರ ಮಲ್ಪನಂಚಿನ ಒಂಜಿ ಅಂಜನೆ ಎಂಕಲು ಕಾರ್ಯಕ್ರಮವನ್ನು ದುಂಬು ದೀತ ಅಂಚ ಮಹಾಲಿಂಗೇಶ್ವರನ ದಯಟ್ ಅವು ಪೊರ್ಲುಡು ಆಪಣ ಪಂಪನಂಚಿನ ಎಂಕಲ್ನ ಒಂಜಿ ವಿಶ್ವಾಸ ಎಲ್ಲ ಉಂಟು. ದುಂಬುದ ಅಂಚನೆ ಒಂದು ಆಡಳಿತ ಮುಖ್ಯಸ್ಥರ ಇನ್ನ ಉಮೇಶ್ ಮಲ್ಯಾಲ್ ಆರು ಅಮೇರಿಕೊಡುಲ್ಲೇರು ಆರ್ನ ಪರವಾದ ಆರ್ನ ಮೆಗ್ಗೆ ಜೋಕರ್ ಮಲ್ಲಿ ಆರು ನಡಪ ಒಂದಿಲ್ಲ ದೇವಸ್ಥಾನದ ಒಂದೇನು ಪುರ ನಿತ್ಯದ ವಿನಿಯೋಗಗಳು ಪುರ ಪೊರ್ಲು ನಡತೊಂದು ನೀರು ಮುಟ್ಟಲ ಅಂಚಾದ ಐನಿಂತ ಜಾತ್ರೆ ಪಕ್ಕ ವರ್ಷಲ ಶಿವರಾತ್ರಿ ದಾನಿ ಕೊಡಿ ಏರ್ದೆ ಐನಿಂತ ಜಾತ್ರೆ ಅಪ್ಪನ ಕ್ರಮ ಮುಲ್ತ ಬೊಕ್ಕ ವಿಶೇಷವಾದ ನಮ್ಮ ದೀಪಾವಳಿ ಅಂಚನೆ ಧನುರ್ಮಾಸ ಬೊಕ್ಕ ಬಾಕಿದ ಸೇವೆಲ್ಲ ಅವಂದುಪ್ಪುಣು ಕಾಲಡು ಅಂಚಾದ ಮಾತೆಲ್ಲ ಅಂಚನೆ ಫೆಬ್ರವರಿಯರು ಮಾತುಲ್ಲೇರು ಒಂದು ಕ್ಷೇತ್ರ ತಂತ್ರಿಲಾಯನ ಅನಂತ ಉಪಾಧ್ಯಾಯರು ಇತ್ತ ಮೂಲು ಆರ್ನ ಒಂದೆಟ್ಟು ಮೇಲೆ ವಿಚಾರಣೆ ಮಾತೆಲ್ಲ ನಡತೊಂದುಂಡು ಬೊಕ್ಕ ಜೀರ್ಣೋದ್ಧಾರದ ಬಗ್ಗೆ ಪಂಡ ಆಯ್ತು ಮಾತೆಲ್ಲ ಒಂಜಿ ಸ್ಟೆಪ್ ಬೈ ಸ್ಟೆಪ್ ಪಂಡ ಮಾತೆಲ್ಲ ವಾಸ್ತು ತಜ್ಞರಾಯಿನ ರಮೇಶ್ ಕಾರಂತೇರು ಆರ್ನ ಮುಖಾಂತರ ಅವನುಂಡು ಅಂಚೆ ಮಾತ ಜೀರ್ಣೋದ್ಧಾರಕ್ಕೆಲ್ಲ ಮಾತೇನಲ್ಲ ಸಹಕಾರಲ್ಲ ನಮ್ಮ ಕೇನೊಂದುಪ್ಪ ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ. ಶ್ರೀ ಮಹಾಲಿಂಗೇಶ್ವರ ದೇವರು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದೇ ನಮ್ಮ ಹಾರೈಕೆ. ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.